ಎನ್ನ ಉಲ್ಲಯ, ನೀವು ಎಂತ ಬೇಕಾದರೆ ಕೇಳಿ, ಆದರೆ ನಮ್ಮ ದೈವ ಪಂಜುರ್ಲಿಯನ್ನು ಮಾತ್ರ ಕೇಳಬೇಡಿ. ನಾವಿಬ್ಬರು ನಾವೊಂದು ನೀವು ಹೇಳಿದಾಗೆ ಒಂದು ಸಣ್ಣ ಬಟ್ಟೆ ತುಂಡು ಮಾತ್ರ ಕಾಡು ಜನರು ಅಂದರೆ ಒಂದು 100 ಜನ ಆಗ್ಬೋದು. 100 ಜನ ನಮ್ಮ ಕಾಡಿನ ನನ್ನ ಸಹಚರರೆಲ್ಲ ಅವ್ರಿಗೆ ಬಂದರು. ಅವ್ರಿಗೆ ಗೊತ್ತಾಯ್ತು ಏನೋ ಇವನಿಗೆ ಆ್ಯಕ್ಚುಲಿ ಅಲ್ಲಿ ಮಳೆ ಫುಲ್ಲು ಮಳೆ ಬಿಡ್ತಾ ಇದ್ರು. ಮತ್ತು ನಾನು ಗಡಗಡ ನಡುಗ್ತಾ ಇದ್ದೆ, ಅದನ್ನು ಕಂಟ್ರೋಲ್ ಮಾಡಬೇಕು. ನಾನು ಎಲ್ಲಿ ಯಾವತ್ತೂ ಹೇಳಿಲ್ಲ, ನನಗೆ ಮಸಲ್ ಕ್ಯಾಚ್ ಕೂಡ ಆಗಿತ್ತು. ಅದನ್ನು ಹೇಳಿದರೆ ಪುನಃ ಲೇಟ್ ಆಗ್ತದೆ. ಅಲ್ಲಿ ಆ್ಯಕ್ಚುಲಿ ಲೇಟ್ ಆಗಿದೆ, ಅಲ್ಲಿ ಸೂರ್ಯ ಎಲ್ಲ ಇದಾದರೆ ಇದೆ. ಅವ್ರು ಬಂದು ಹೇಳಿದರು, ಎಷ್ಟು ಚೆಂದ ಕಾಣ್ತೀನಿ ಮಾರ್ರೆ ಫ್ರೇಮ್ನಲ್ಲಿ, ಚೆನ್ನಾಗಿ ಮಾಡಿ, ನರ್ವಸ್ ಮಾಡಬೇಡಿ ಅಂತ ಧೈರ್ಯ ಕೊಟ್ಟರು. ಅದೇ ಧೈರ್ಯ. ಸಾಧಾರಣ ಇದು ಕಿರಿಕ್ ಪಾರ್ಟಿ ಆಮೇಲೆ ಉಳಿದವರು ಕಂಡಂತೆ ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ಆಗೋದ್ರಿಂದ ಮುಂಚೆ ಸೊ ಅವರೊಂದು ಶಾರ್ಟ್ ಫಿಲ್ಮ್ ಮಾಡಿದರು. ಅದಕ್ಕೆ ನಮ್ಮ ಮನೆ ಹತ್ರ ಕಾರೆಲ್ಲ ಹಿಡ್ಕೊಂಡು ಬಂದಿದ್ರು. ಮತ್ತು ನಾನು ಬಂದೆ. ಆಯಿತು, ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಇಬ್ಬರು ಬಂದರು. ಅದಾಗ ಪಂಜುರ್ಲಿ ಹೇಳಿತು, ನಾನು ಒಡೇಗಲ ದೊಡ್ಡ ಗಿಡ್ಡು ಪಾಡ್ರೆ ಪೋಪಿನ ಬಡ್ಜಿ ಖರ್ಚು ಮಲ್ಪುನ ಬಡ್ಚಿ ಇರು ಪೆಜ್ಜೊಂದು ಇರ್ತಲಿ ಅವೇನೇ ಮುಂದರ್ಸುವಲ್ಲ ಅಂತ ಹೇಳಿದರು. ಆದರೆ ಕೆಲವರು ಫಿಲ್ಮ್ ನೋಡಿದವರು ಫಸ್ಟಿಗೆ ನೀನೇ ಬರ್ತಾ ಅಂತ ಹೇಳುವಾಗ ಪುನಃ ನನಗೆ ಅದೊಂದು ಖುಷಿ. ಅರೆ ಫಸ್ಟಿಗೆ ನಾನು ಬರ್ತೇನೆ, ನೀನು ಬರ್ತೀರಿ ಬರೀ ಸುರಿಗೆ ಅಂದರೆ ತುಂಬ ಖುಷಿ ಆಯಿತು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾದ ಸಾಕಷ್ಟು ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ವಿ. ಆದರೂ ಕೂಡ ಸುಮಾರು ಕಲಾವಿದರ ಸಂದರ್ಶನಗಳನ್ನು ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಯಾಕಂದರೆ ಕಲಾವಿದರು ಬ್ಯುಸಿ ಇದ್ದರು, ಕೆಲವರು ಊರಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದರು. ಈ ಸಂದರ್ಭದಲ್ಲಿ ಕಾಂತಾರದ ಮತ್ತೋರ್ವ ಕಲಾವಿದರನ್ನು ತಮಗೆ ಪರಿಚಯ ಮಾಡುವಂಥ ಸಂದರ್ಭ. ಬಹುಶಃ ಉಡುಪಿಯ ರಂಗಭೂಮಿಯಲ್ಲಿ ಹಾಗೆ ಸಾಕಷ್ಟು ಶಾರ್ಟ್ ಮೂವಿ ಸಿನಿಮಾಗಳಲ್ಲಿ ನಟನೆ ಮಾಡಿ ಹೆಸರುವಾಸಿಯಾದಂಥ ಕಲಾವಿದ ಶ್ರೀಯುತ ಭಾಸ್ಕರ್ ಮಣಿಪಾಲ್ ಅವರು. ನೀವು ಕಾಂತಾರ ಸಿನಿಮಾವನ್ನು ನೋಡಿದರೆ ಮೊದಲ ಒಂದು 20 ನಿಮಿಷದಲ್ಲಿ ಬಹಳ ಹೈಲೈಟೆಡ್ ಶಾಟ್ ಅಂತ ಹೇಳ್ಬೋದು. ರಾಜನ ಜೊತೆಗೆ ಅವರ ಕನ್ವರ್ಸೇಷನ್ ನಡೆಯುತ್ತೆ. ಅಲ್ಲಿಂದ ದೈವವನ್ನು ರಾಜ ತೆಗೆದುಕೊಂಡು ಅವರಿಗೆ ಊರಿಗೆ ಹೋಗುವಂಥದ್ದು. ಈ ಒಂದು ವಿಶೇಷವಾದ ಒಂದು ನಟನೆಯನ್ನು ಮಾಡಿದಂಥ ಭಾಸ್ಕರ ಮಣಿಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಕಾಂತಾರ ಸಿನಿಮಾದ ಅನುಭವಗಳನ್ನು ಅವರ ಮಾತಿನಲ್ಲಿ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೇವೆ. ಕಾಂತಾರ ಸಿನಿಮಾದಲ್ಲಿ ತಾವು ಕೂಡ ಒಂದು ಪಾರ್ಟ್ ಅಂತ ಕೇಳಿ ನಮಗೆ ಭಾಳ ಖುಷಿಯಾಯಿತು. ತುಂಬ ಲೇಟ್ ಆಗಿದೆ. ಈ ಹಿಂದೆಯೇ ನಾವು ನಿಮ್ಮ ಸಂದರ್ಶನವನ್ನು ಮಾಡಬೇಕಿತ್ತು. ಆದರೂ ಕೂಡ ಈಗ ಡಿಸೆಂಬರ್ 2ನೇ ತಾರೀಕು ತುಳು ಭಾಷೆಯಲ್ಲಿ ಕಾಂತಾರ ಸಿನಿಮಾ ಬರ್ತಾ ಇದೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಒಂದು ಸರಣಿ ಅಂದರೆ ನೀವು ಶೂಟಿಂಗ್ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಅನುಭವಗಳನ್ನು ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ. ಕಾಂತಾರ ತಂಡದಿಂದ ಮೊದಲು ಭಾಸ್ಕರ್ ಮಣಿಪಾಲ್ ಅವರಿಗೆ ಕಾಲ್ ಮಾಡಿ, ಸರ್ ಇಂಥ ಒಂದು ಪಾತ್ರ ಇದೆ, ತಾವು ಮಾಡಬೇಕು ಅಂತ ಅವಕಾಶಕ್ಕಾಗಿ ಕಾಲ್ ಮಾಡಿದ್ದು ಯಾರು? ನನಗೆ ಮೊದಲು ಕಾಲ್ ಮಾಡಿದ್ದು ಇವರು ನಮ್ಮ ಚಿರಂತ ಅಂತ ಹೇಳಿಕೊಂಡು ಅವರಿಗೆ ನಮ್ಮ ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದಂಥ ಮಾಧವಾಚಾರ್ಯ ಪ್ರಭಾಕರ್ ಕುಂದರ್ ಅವರು ನನ್ನ ಭಾಳ ಆತ್ಮೀಯ ಗೆಳೆಯ. ಅವರಿಗೆ ಅವರು ಫೋನ್ ಮಾಡಿ ಕೇಳಿದ್ರಂತೆ, ಹೀಗೆ ಒಂದು ಪಾತ್ರ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಭಾಸ್ಕರ್ ಇದ್ದಾರಲ್ಲ, ಅವರು ನಮ್ಮ ಶೂಟಿಂಗ್ನಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ಅವರು ಬೇರೆ ಫಿಲ್ಮಲ್ಲಿ ಮಾಡ್ತಾಯಿದ್ರು, ಅವರು ಶೂಟ್ ಆಗ್ತಾರೆ. ಹೌದಾ ಅಂತ ಅವರೇ ಫೋಟೋ ಕಳಿಸಿದ್ದು ಮೇಲೆ ನನಗೆ ಇವರದ್ದು ಫೋನ್ ಬಂತು, ಚಿರಂತ ಅವರದ್ದು. ಸರ್, ರಿಷಬ್ ಶೆಟ್ಟಿ ನೋಡಿದ್ದಾರೆ ನಿಮ್ಮದು ಫಿಲ್ಮು, ಅವರು ಹೇಳಿದರು, ಅವರು ನಮ್ಮ ಉಳಿದವರ ಕಣ್ಣಂತೇಳೆಲ್ಲ ಮಾಡಿದ್ದಾರೆ, ಅವ್ರನ್ನ ಕರೆಸಿ ಮಾರ್ರೆ ಅಂತ ಹೇಳಿದ್ರಂತೆ. ಆಮೇಲೆ ನನಗೆ ಕಾಲ್ ಬಂತು ಒಂದು ದಿವಸ. ನಾನು ಪಿಡಿಕುಲದಲ್ಲಿ ಒಂದು ದಿವಸ ಶೂಟಿಂಗ್ ಇತ್ತು, ಆಮೇಲೆ ಕೆರಾಡಿಯಲ್ಲಿ ಒಂದು ದಿವಸ ಮುಗಿಸ್ಕೊಂಡು ಬಂದೆ. ಈಗ ಈ ಹಿಂದೆ ರಕ್ಷಿತ್ ಹಾಗೂ ರಿಷಬ್ ಅವರ ಜೊತೆಗಿನ ಒಡನಾಟ ಇದೆ ಅಂತ ಹೇಳಿದ್ರಿ ಸರ್, ಯಾವಾಗಿನಿಂದ ಮತ್ತು ಆ ಒಂದು ನೆನಪುಗಳನ್ನು ಮೆಲುಕು ಹಾಕಬಹುದಾ? ಸಾಧಾರಣ ಇದು ಕಿರಿಕ್ ಪಾರ್ಟಿ ಆಮೇಲೆ ಉಳಿದವರು ಕಂಡಂತೆ ಸಿಂಪಲ್ ಆಗಿ ಲವ್ ಸ್ಟೋರಿ ಎಲ್ಲ ಆಗೋದ್ರಿಂದ ಮುಂಚೆ ಇವರು ಸ್ವಲ್ಪ ಇವರಿಗೆ ಕೀರ್ತಿ ಬಂದು ಇವರು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ತೆಗೆದು ಮುಂಚೆ, ಅದಕ್ಕಿಂತ ಮುಂಚೆ ಎಲ್ಲ ಅವರು ಫಿಲ್ಮ್ ಲೈನಲ್ಲಿ ಇದ್ದರು, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅವರೊಂದು ಶಾರ್ಟ್ ಫಿಲ್ಮ್ ಮಾಡಿದರು. ಅದಕ್ಕೆ ನಮ್ಮ ಮನೆ ಹತ್ರ ಕಾರೆಲ್ಲ ಹಿಡ್ಕೊಂಡು ಬಂದಿದ್ದರು. ಮತ್ತು ನಾನು ಬಂದ ಕೂಡಲೇ ನಮಗೆ 4 ಜನ ಆರ್ಟಿಸ್ಟ್ನವರು ಬೇಕು, ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ, ಮಾಡಿಕೊಡ್ಬೋದಾ? ಆಯಿತು, ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಇಬ್ಬರು ಬಂದರು. ಹೌದು, ಆಯಿತು ಮಾಡಿಕೊಡುವ ಅಂತ ಹೇಳಿದರು. ಆನಂತರ ಅಲ್ಲಿ ಉಡುಪಿ ವೆಂಕಟರಮಣ ದೇವಸ್ಥಾನದಲ್ಲಿ ರಾತ್ರಿ ಫುಲ್ ನೈಟ್ ಶೂಟ್ ಇತ್ತು. ದೊಡ್ಡ ಕ್ಯಾಮರಾ ಎಲ್ಲ ತಂದಿದ್ದಾರೆ ಅವರು. ಶೂಟಿಂಗ್ ಮುಗಿಸಿ ಕೊಟ್ಟೆವು. ಆವಾಗ ಹೇಳಿದರು, ನೀವೆಲ್ಲ ಒಳ್ಳೆ ಕಲಾವಿದರು, ನೀವು ಮುಂದೆ ನಾವು ದೊಡ್ಡ ಫಿಲ್ಮ್ ಮಾಡ್ತೇವೆ, ನಿಮಗೆ ಖಂಡಿತ ಅದರಲ್ಲಿ ಚಾನ್ಸ್ ಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಆಯಿತು. ಉಳಿದವರು ಕಂಡಂತೇಳಿ ನಮ್ಮನ್ನು ಎಲ್ಲರೂ ಕರೆದು ಎಲ್ಲರಿಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆಮೇಲೆ ಅವರ ರಿಕ್ಕಿ ಫಿಲ್ಮ್ನಲ್ಲಿ ಕೂಡ ರಿಷಬ್ ಶೆಟ್ಟಿ ಕರೆದಿದ್ರು. ನನಗೆ ಕಾರಣಾಂತರದಿಂದ ಹೋಗಲಿಕ್ಕಾಗಲಿಲ್ಲ, ಬೆಲ್ ಬಾಟಮ್ ಮಾಡಿದೆ. ಇತ್ತೀಚೆಗೆ ಅವರದ್ದು ಸಪ್ತಸಾಗರದ ಆಚೆ ರಿಷಬ್ ಶೆಟ್ಟಿರ ಫಿಲ್ಮಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೇನೆ, ರಕ್ಷಿತ್ ಶೆಟ್ಟಿ. ಹಾಗೆ ಅವರ ಒಡನಾಟ. ಈಗ ಕಾಂತಾರ ತಂಡದಿಂದ ಕಾಲ್ ಬಂತು, ಅವಕಾಶ ಇದೆ ಅಂತ ಹೇಳಿದರು ಸರ್. ಶೂಟಿಂಗ್ ಸೆಟ್ ಹೇಗಿತ್ತು ಅಂದರೆ ಆ ಒಂದು ಅನುಭವ? ದೊಡ್ಡ ಕ್ಯಾನ್ವಾಸು, ತುಂಬ ಕಲಾವಿದರು, ನಿಮ್ಮ ನೆಚ್ಚಿನ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಎದುರಿಗೆ ಹೇಗಿತ್ತು ಅನುಭವ? ಇಲ್ಲ, ನಾನು ಶೂಟಿಂಗ್ ಸೆಟ್ಗೆ ಆ ಸ್ಪಾಟಿಗೆ ಹೋಗಿಲ್ಲ.
ಯಾಕಂದರೆ ನನಗೆ ಕರೆದದ್ದು ಆಮೇಲೆ ಒಮ್ಮೆ ಎಲ್ಲ ಶೂಟಿಂಗ್ ಮುಗಿದ ಮೇಲೆ, ಅಂದರೆ ನಾನು ಆ ಸಮಯ ಕಾಂತಾರ ಶೂಟ್ ಆಗ್ತಾ ಇರುವ ಸಮಯದಲ್ಲಿ ಗುರು ಶಿಷ್ಯರಲ್ಲಿ ಮಾಡ್ತಾ ಇದ್ದೆ ನಾನು. ತರುಣ್ ಸುಧೀರ್ ಅವರ ಶರಣ್ ಅವರು ಇದು ಹೀರೋ ಆಗಿ ಮಾಡ್ತಾ ಇದ್ದೆ ನಾನು. ದೊಡ್ಡಬಳ್ಳಾಪುರ, ಮಂಡ್ಯ, ಬೆಂಗಳೂರು ಈ ಥರ ಎಲ್ಲ ಶೂಟಿಂಗ್ ಇತ್ತು. ಆವಾಗ ಇದು ಮಳೆ ಸಹ ಬರ್ತಾ ಇತ್ತು ಮತ್ತು ಕೊರೋನಾದ ಸಮಯ ಕೂಡ. ಇಲ್ಲಿ ನಮ್ಮವರೇ ರಿಷಬ್ ಶೆಟ್ಟರದ್ದು ಒಂದು ಫಿಲ್ಮ್ ಆಗ್ತಾ ಉಂಟು. ಅಂದರೆ ಅವರು ಸರ್ಕಾರಿ ಇದರಲ್ಲಿ ಸ್ವರ್ಣಕಮಲ ತೆಕ್ಕೊಂಡ್ರು, ಕಿರಿಕ್ ಪಾಟಿ ಇಟ್ಟಾಗ ಅಂಥ ನಿರ್ದೇಶಕರ ಹತ್ರ ಯಾರು ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಸಹ ನಮ್ಮ ಸ್ವಲ್ಪ ಹತ್ತಿರದ ಪರಿಚಯ ಅವರು. ಸೊ ಅವರು ಕರೀತಾರೆ, ನನಗೆ ಸೂಕ್ತವಾಗುವ ಪಾತ್ರ ಇದ್ದರೆ ಕರೀತಾರೆ, ಎಲ್ಲ ಕರೆದು ಕೊಟ್ಟಿದ್ದಾರೆ ಕೂಡ. ಇದರಲ್ಲಿ ಕರಿಬಹುದು ಅಂತ ಒಂದಿತ್ತು. ಮತ್ತೊಂದು ಗೊಂದಲ ಅಂತ ಹೇಳಿದರೆ ಇಲ್ಲೂ ಕರೆದು ಗುರು ಶಿಷ್ಯರು ಕರೆದು ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಯಾಕೆ ಮುಂಚೆ ಕೆಲವೆಲ್ಲ ಫಿಲ್ಮಲ್ಲಿ ಆಗಿ ನನಗೆ ತಲೆಯೆಲ್ಲ ಹಾಳಾಗಿದೆ, ಜಾಗ್ರತೆಯಲ್ಲಿರಬೇಕು ಡೇಟ್ನ ಬಗ್ಗೆ. ಹೀಗೆ ಕೂಡ ಇತ್ತು. ಈಗ ನೋಡ್ತಾ ನಾನು ಆವಾಗ ನನ್ನ ಫ್ರೆಂಡ್ಸ್ನವರೆಲ್ಲ ತುಂಬ ಇದ್ದಾರೆ ಅದರಲ್ಲಿ. ಎಲ್ಲರದ್ದು ವಿಚಾರಿಸ್ತಾ ಇದ್ದೆ, ನೀನೊಂದು ತಪ್ಪಿ ಹೋದಿ ಮಾರ, ನೀನು ಎಲ್ಲಿದ್ದೆ ಅಂತ ಎಲ್ಲ ಹೇಳಿದರು. ಅವರಿಗೆ ಈ ವಿಷಯ ಕಡೆಗೆ ಹೇಳಿದೆ ಹೀಗೆ ಅಂತ. ಕಡೆಗೆ ಶೂಟಿಂಗ್ ಮುಗಿಯಿತು, ಪ್ಯಾಕಪ್ ಆಯಿತು, ಎಲ್ಲ ಸೆಟ್ಟಿಂಗ್ ಎಲ್ಲ ತೆಗೆದು. ನನಗೆ ಆ ಲೊಕೇಶನ್ಗೆ ಹೋಗಬೇಕಂತ ತುಂಬ ಆಸೆ ಇತ್ತು. ಸೆಟ್ಟಿಂಗ್ ಎಲ್ಲ ತೆಗೆದು ಬೇಸರ ಆಯಿತು ನನಗೆ. ಕಾಂತಾರದಲ್ಲಿ ಹೋಯ್ತಲ್ಲ ಅಂತೇಳಿ ಏನು ಮಾಡೋದು. ಹೀಗೆ ಮಾಡ್ತಾ ಇರುವಾಗ ನಾನು ಎನಿಸೇ ಇರಲಿಲ್ಲ. ಆವಾಗ ಚಿರಂತ್ ಅವರ ಫೋನ್ ಬಂದದ್ದು ನನಗೆ. ಸರ್ ಹೀಗೆ ಭಾಸ್ಕರ್ ಅವರಲ್ಲ, ಹೌದು, ಕಾಂತಾರದಲ್ಲಿ ನಿಮಗೆ ಒಂದು ಪಾತ್ರ ಇದೆ, ನಿಮ್ಮನ್ನು ಸರ್ ಕರೀಲಿಕ್ಕೆ ಹೇಳಿದೆ. ನಾನು ಹೇಳಿದೆ, ಸರ್ ಕಾಂತಾರ ಶೂಟ್ ಮುಗಿದಿದೆ ಎಲ್ಲ ಆಯ್ತಂತ. ಇಲ್ಲ ಸರ್ ಇದೆ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ. ಆಯಿತು, ಕಡೆಗೆ ಹೋದಾಗ ಪಿಲಿಕುಳದಲ್ಲಿ ಮತ್ತು ಕೆರಾಡಿಯಲ್ಲಿ ಶೂಟಿಂಗ್ ಇತ್ತು. ಮುಗಿಸಿ ಬಂದೆ. ಫಸ್ಟೇ ಪಿಲಿಕುಳಕ್ಕೆ ಹೋದಾಗಲೇ ರಿಷಬ್ ಶೆಟ್ಟರು, ಭಾಸ್ಕರಣ್ಣ ಎಲ್ಲಿದ್ದೀರಿ ಮಾರೆ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳಿಕೊಂಡು ಬರಮಾಡಿಕೊಂಡು ತುಂಬ ಹೊತ್ತೆಲ್ಲ ಮಾತಾಡಿದ್ರು. ಏನು ಮಾಡ್ತಾಯಿದ್ರಿ ಈಗ, ಹಾಗೆ ಎಲ್ಲ ಕೇಳಿದರು. ಫಿಲ್ಮೆಲ್ಲ ಸಿಗ್ತಾ ಇದೆ ಹಾಗೆ ಕೇಳಿದ್ವಿ. ಹಾಗೆ ಅದೇ ಹೊರಗೆಲ್ಲ ಚಿಕ್ಕ ಪಾತ್ರ ಇದೆ, ನಿಮಗೋಸ್ಕರ ಮಾಡಿ ಅಂತ ಹೇಳಿದರು. ಅವರು ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟು, ಅವ್ರು ಹೇಳಿಕೊಟ್ಟ ರೀತಿಯಾಗಿ ಮಾಡಿ ತೃಪ್ತಿ ಆಯಿತು, ಬಂದೆ. ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾನು ಒಬ್ಬ ಇದ್ದೆ ಕಾಂತಾರದಲ್ಲಿ ಅಂತೇಳಿ ಹೆಮ್ಮೆ ಸಾಕು ನನಗೆ ಅಷ್ಟೇ. ಹೌದು, ಅದರಿಂದಾಗಿ ತುಂಬ ಪರಿಚಯ ಆಗಿದೆ. ಮಣಿಪಾಲದಲ್ಲಿ ಎಲ್ಲರೂ ನನ್ನ ಪರಿಚಯ, ನನಗೆ ಇಲ್ಲದಿದ್ದರೂ ಕೂಡ ನನ್ನ ಪರಿಚಯ ಇರ್ತದೆ. ಒಳ್ಳೆಯದಾಗಿದೆ ಹಾಗೆ ಹೇಳೋ ಖುಷಿ ಆಗ್ತದೆ. ಏನೋ ಒಂದು ಕಲಾವಿದನಾಗಿ ಏನಾದರೂ ನಮಗೆ ಒಂದು ಇದು ಸಿಕ್ಕಿತ್ತು ಅಂತೇಳಿ ಖುಷಿಯಾಗಿದೆ ಅಷ್ಟೇ. ಕಾಂತಾರ ಸಿನಿಮಾದಲ್ಲಿ ಮೊದಲ ಒಂದು 20 ನಿಮಿಷದಲ್ಲಿ ಬರುವಂಥ ತಮ್ಮ ಸನ್ನಿವೇಶ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ರಾಜನ ಸನ್ನಿವೇಶ ಒಂದು ತುಂಬ ಫೀಲ್ ಗುಡ್. ಅಂದರೆ ಆ ಒಂದು ಸಂದರ್ಭದಲ್ಲಿ ಕಾಡಿನ ಜನರಾಗಿ ನೀವು ಬರ್ತೀರಿ, ಬೇರೆ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಹೇಗಿತ್ತು ಸರ್? ಅಂದರೆ ನಿಮ್ಮ ಉಡುಗೆ ತೊಡುಗೆ, ಅದರ ಒಂದು ಹಿಂದಿನ ತಯಾರಿಗಳು ಹೇಗಿತ್ತು? ನೋಡಿ, ನಾನು ಕೂಡ ಇದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೇನೆ. ಅದಕ್ಕೆ ಬಹುಮಾನ ಎಲ್ಲ ಬಂದಿತ್ತು. ಅದು ರಿಷಬ್ ಶೆಟ್ಟರಿಗೆ ಕೂಡ ಗೊತ್ತಿತ್ತು. ಅದು ಬೆಲ್ ಬಾಟಮ್ ಫಿಲ್ಮಿನ ಡೈರೆಕ್ಟ್ರಿಗೆ ನನ್ನನ್ನು ಪರಿಚಯ ಮಾಡುವಾಗ ಹೇಳಿದರು, ಅವರು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾರೆ, ಒಳ್ಳೆ ಟ್ಯಾಲೆಂಟೆಡ್ ಅಂತ ಹೇಳಿ ಆಮೇಲೆ ನನಗೆ ಅವಕಾಶ ಕೊಡಿಸಿತ್ತು. ಸೊ ನನಗೆ ಒಂದು ಸಣ್ಣ ಚಿತ್ರ ಆಗಲಿ, ಅಂದರೆ ಅಲ್ಲಿ ಹೋದ ಕೂಡಲೇ ನನಗೆ ಅವರು ಮಾಡಿದ ಸೆಟ್ಟಿಂಗ್, ನಾವೊಂದು ನೀವು ಹೇಳಿದಾಗೆ ಒಂದು ಸಣ್ಣ ಬಟ್ಟೆ ತುಂಡು ಮಾತ್ರ, ಕಾಡು ಜನರು, ಅಂದರೆ ಕಾಡಿನ ಬುಡಕಟ್ಟು ಜನಾಂಗದವರು, ಅದೇ ತರಹ ಕಾಸ್ಟ್ಯೂಮ್ ಏನಿಲ್ಲ, ಅದು ಮಾತ್ರ ನಮಗೆ. ಆಮೇಲೆ ಒಂದು ಇಟ್ಕೊಳ್ಳಿಕ್ಕೆ ಬರ್ಚಿತ್ತು. ಆಚೆ ಒಬ್ಬರು ಪಾರ್ತಿಯವರು, ಹಿಂದೆ ಒಂದು 100 ಜನ ಆಗ್ಬೋದು, 100 ಜನ ನಮ್ಮ ಕಾಡಿನ ನನ್ನ ಸಹಚರರೆಲ್ಲ. ಆ ಸೆಟ್ಟಿಂಗ್ ಅವರು ಮಾಡಿದ್ದು ಅಂದರೆ ಅದು ಖಾಲಿ ನಾವು ಕೇಳೋದು ದೈವದ ಹತ್ರ, ಉಲ್ಲಾಯ ನೀವು ನಮ್ಮ ಹತ್ರ ಎಂತ ಬೇಕಾದರೆ ಕೇಳಿ, ಆದರೆ ನಮ್ಮ ದೈವ ಪಂಜಿರಲಿಯನ್ನು ಮಾತ್ರ ಕೇಳೋದು ಬೇಡ. ಅವ್ರು ಹೇಳಿಕೊಟ್ಟಿದ್ದಾರೆ, ಮುಗ್ಧತೆಯಲ್ಲಿ ಕೇಳಬೇಕು, ಬೇಡ್ಕೊಂಡು ಕೇಳಬೇಕಂತೆ. ಅಂದರೆ ಅವರಿಗೆ, ಕಾಡಿನವರಿಗೆ ಅಲ್ಲಿ ಅವ್ರು ತಿಂತಾರೆ, ಅವರೇ ಆ ಕಾಡು ಉತ್ಪತ್ತಿ ಇದು ಮಾಡ್ತಾರೆ, ಆದರೂ ಕೂಡ ದೈವ ಮೇಲೆ ನಂಬಿಕೆ, ಅದನ್ನು ತಗೊಂಡು ಹೋಗಬೇಡಿ, ಬೇರೆ ಏನಾದರೂ ಕೇಳಿ ಅಂತೇಳಿ ಮುಗ್ಧತೆ ಕೇಳುವ ಸನ್ನಿವೇಶ ನನಗೆ ತುಂಬ ತೃಪ್ತಿ ಕೊಟ್ಟಿತ್ತು. ಅದಕ್ಕೆ ತಕ್ಕ ಅವರು ಹೇಳಿಕೊಟ್ಟಿದ್ದಾರೆ ಕೂಡ. ಅದು ಹೇಳಿಕೊಟ್ಟಿದ್ದಾಗೆ ನಾನು ಮಾಡಿದ್ದೇನೆ. ಮತ್ತು ನನಗೆ ಖುಷಿ ಅದನ್ನು ಅವ್ರು ಸೆಟ್ ಮಾಡಿದಾರಲ್ಲ ಆ ಸೀನು, ಆ ರಾಜ ಬರುವಂಥದ್ದು. ಈಗ ರಾಜನ ಕತೆ ಮುಗಿದ ಮೇಲೆ ಅಲ್ಲಿ ಗಮ್ಮತ್ತು ಕಾಮಿಡಿ ಆಗ್ತದೆ, ಅದು ಗಂಬಳ ಗಮ್ಮಿ. ಆದರೆ ಈ ಒಂದು ಸೀನನ್ನು ಬೇರೆ ರೀತಿ, ಬೇರೆ ಲೋಕಕ್ಕೆ ಕೊಂಡು ಹೋಗ್ತದೆ. ನನಗೆ ಅಂತಕೊಂಡು ಹೋಗಿದೆ. ಖುಷಿಯಾಗಿ ನಾನು ಮಾಡಿದೆ ಅಂತ ಹೇಳೋದಿಲ್ಲ. ಮತ್ತು ನನಗೆ ಕೆಲವರನ್ನು ಹಿತೈಷಿಗಳು ಹೇಳಿದರು, ಭಾರಿ ಒಂದು ಸೆಟ್ ಮಾಡಿದ್ದಾರೆ ಅದು ಬೇಡುವಂಥದ್ದು. ನನಗೆ ಖುಷಿಯಾಯಿತು, ಮಾಡಿದ್ದೇನೆ, ಅವ್ರು ಚೆನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದರು. ಹಾಗೆ ನವೀನ್, ನಮ್ಮ ಜೊತೆಗೆ ನವೀನ್ ಇದ್ದರು. ನಾವು ಸಹ ಮುಂಚೆ ತುಂಬ ಫಿಲ್ಮಲ್ಲೆಲ್ಲ ಮಾಡಿದ್ದೇವೆ, ಅಲ್ಲಿ ನಾವೆಲ್ಲ ಒಟ್ಟಾದೆವು. ಹಾಗೆ ನವೀನ್ ಸಹ ಒಳ್ಳೆ ಕಲಾವಿದರು ಅವರು. ಈಗ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ. ಕಾಂತಾರ ನಿಮ್ಮ ಜೀವನದ ಒಂದು ಸಿನಿಮಾ ಕೆರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಸಿನಿಮಾ ಸರ್? ಅಯ್ಯೋ, ಕಾಂತಾರ ಪ್ಯಾನ್ ಇಂಡಿಯಾ ಲೆವೆಲಿಗೆ ಹೋದಂಥ ಸಿನಿಮಾ. ಆಮೇಲೆ
400 ಕೋಟಿ ಕ್ಲಬ್ ಸೇರಿದೆ ಇವಾಗ. 400 ಕೋಟಿ ಕ್ಲಬ್. ಈಗ ಬೇರೆ ಫಿಲ್ಮಲ್ಲಿ ನಾನು ಒಂದು ಪಾತ್ರ ಮಾಡ್ತೇನೆ, ಬರ್ತೇನೆ, ರಿಲೀಸ್ ಆಗ್ತದೆ, ಹೋಗ್ತದೆ, ಅದು ಅಷ್ಟು ನನಗೇನು ಹೆಸರು ಇದಾಗಲಿಲ್ಲ. ಫಿಲ್ಮಲ್ಲಿ ಮಾಡ್ತಾ ಇದ್ದಾನೆ ಅಂತ ನನ್ನ ಫ್ರೆಂಡ್ಸ್ನವರಿಗೆಲ್ಲ ಗೊತ್ತು. ಆದರೆ ಕಾಂತಾರದಿಂದಾಗಿ ನನಗೆ ತುಂಬ ಮೆಸೇಜ್ ಬಂದಿದೆ. ನಾನು ಒಂದು ಸಾಧಾರಣ ಮಟ್ಟಿಗೆ ಎಲ್ಲರಿಗೂ ಪರಿಚಯ ಇದೆ, ರೆಕಗ್ನೈಸ್ ಆದೆ, ಅದು ಮಾತ್ರ ಖಂಡಿತ. ಕೆಲವು ನಿರ್ದೇಶಕರು ನನ್ನ ಪರಿಚಯದ ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಕಾಂತಾರದಲ್ಲಿ ಚೆನ್ನಾಗಿ ಸರ್ ನೋಡಿದ್ದೇವೆ, ಕೆಲವರೆಲ್ಲ ಗುರುತು ಹಿಡಿದಿದ್ದಾರೆ. ಕೆಲವರು ನಾನು ಅದಕ್ಕೋಸ್ಕರ ಈ ಗಡ್ಡೆ ಹೆಸರು ಬಿಟ್ಟಿದ್ದೆ. ನಾನು ಗಡ್ಡ ಬಿಟ್ಟರೆ ನ್ಯಾಚುರಲ್ ಆಗಿರ್ತದೆ, ಗೊತ್ತುಂಟು ಅವರಿಗೆಲ್ಲ ಗಡ್ಡ ಬಿಡಬೇಕು, ಹಾಗೆ ಇಲ್ಲ, ನ್ಯಾಚುರಲ್ ಪಾತ್ರಧಾರಿಗಳು ಬೇಕಂತ. ಸೊ ತುಂಬ ನನಗೆ ಇದಾಗಿದೆ. ಇವತ್ತಿಗೂ ಕೂಡ ಎಲ್ಲರೂ ಅವಕಾಶ ಕೊಡುವಾಗ ಹೇಳ್ತಾರೆ, ಕಾಂತಾರದಲ್ಲಿ ಚೆನ್ನಾಗಿ ಮಾಡಿದ್ದೀರಿ ಸರ್ ನೀವು ಅಂತ ಹೇಳಿಕೊಂಡು. ಅದೊಂದು ನನ್ನ ಇದು ಹೇಳ್ಬೋದು, ಮೈಲಿಗಲ್ಲ ಅಂತ ಹೇಳ್ಬೋದು. ಈಗ ರಿಷಬ್ ಶೆಟ್ಟಿ ಅವರು ಮೊದಲು ಸ್ಟ್ರಗ್ಲಿಂಗ್ ಡೇಸಿಂದ ಕೂಡ ಅವ್ರನ್ನ ತಾವು ನೋಡಿಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರಿ ಸರ್. ನೀವು ಮೊದಲ ಸಲ ಭೇಟಿಯಾದ ರಿಷಬ್ ಶೆಟ್ಟಿಗೂ ಈ ಕಾಂತಾರದಲ್ಲಿ ಸಿಕ್ಕಿದಂಥ ರಿಷಬ್ ಶೆಟ್ಟಿಗೂ ಏನಾದರೂ ಬದಲಾವಣೆಗಳನ್ನು ಕಂಡ್ರ ಅಥವಾ ಅವರು ಹಾಗೇನೇ ಇದ್ದಾರೆ? ಇಲ್ಲ, ಏನೂ ಬದಲಾವಣೆ. ಮೊದಲು ಹೇಗಿದ್ದರು ಹಾಗೇ ಇದ್ದಾರೆ. ನನ್ನನ್ನಂತಲ್ಲ, ಪ್ರತಿ ಒಬ್ಬರನ್ನು ಅವರು ಒಂದು ಗೌರವ ಕೊಟ್ಟು, ಚಿಕ್ಕವರಾಗಲಿ ಅವರಿಗೆ ಕೊಡಬೇಕಾದಂಥ ಸೂಕ್ತ ಗೌರವ ಕೊಟ್ಟು ಮಾತಾಡ್ತಾರೆ. ನಾನದು ನೋಡಿದೆ ಮುಂಚೆ ಸಹ. ನನ್ನನ್ನಂತೂ ಭಾಸ್ಕರಣ್ಣ ಅಂತ ಕರೆಯುವಾಗ ಇನ್ನು ಎಷ್ಟು ಖುಷಿ ಆಗ್ತದೆ, ಎಷ್ಟು ಮತ್ತು ತಮಾಷೆಯಲ್ಲಿ ಹಾಗೆ ಮಾತಾಡ್ತಾರೆ. ನಾನು ಸತ್ಯ ಹೇಳಬೇಕಂದ್ರೆ ನನಗೆ ಆ ಸೀನರಿ, ಆ ಕೆಮರಾ ಅದೆಲ್ಲ ನೋಡಿ ನನಗೆ, ಮತ್ತು ಅವ್ರು ಹೇಳಿದರು ಈ ಅಭಿನಯ ಹೀಗೆ ಬರಬೇಕು, ಅದು ಒಂದು ಮುಗ್ಧತೆ ಎಲ್ಲ ಕಾಣಬೇಕು ಅಂತೇಳಿ. ನನಗೆ ಏಕೋ ಸತ್ಯ ಹೇಳ್ತೇನೆ, ಒಂದು ಟೇಕ್ನಲ್ಲಿ ಆಗಲಿಲ್ಲ. ಅವರು ಕಟ್ಟಾಯಿತು, ಬಂದರು, ಏನಾಯಿತು ನರ್ವಸ್ ಹೇಗಾಗ್ದು, ಹಿಂಗೆ ಗೊತ್ತುಂಟಲ್ಲ ಮಾಡಿ ಅಂತ 2 ಟೇಕ್ನ ಇದ್ರ ಸಹ ಪುನಃ ಇದಾಯಿತು. ಅದೆಲ್ಲ ಇದು ಮಾಮೂಲಿ. ಅವ್ರಿಗೆ ಬಂದರು, ಅವ್ರಿಗೆ ಗೊತ್ತಾಯಿತು ಏನೋ ಇವನಿಗೆ. ಆ್ಯಕ್ಚುಲಿ ಅಲ್ಲಿ ಮಳೆ ಫುಲ್ಲು ಮಳೆ ಬಿಡ್ತಾಯಿದ್ರು, ಮತ್ತು ನಾನು ಗಡಗಡ ನಡುಗ್ತಾಯಿದ್ದೆ, ಅದನ್ನು ಕಂಟ್ರೋಲ್ ಮಾಡಬೇಕು. ನಾನು ಎಲ್ಲಿ ಯಾವತ್ತೂ ಹೇಳಿಲ್ಲ, ನನಗೆ ಮಸಲ್ ಕ್ಯಾಚ್ ಕೂಡ ಆಗಿತ್ತು. ಅದನ್ನು ಹೇಳಿದರೆ ಪುನಃ ಲೇಟ್ ಆಗ್ತದೆ. ಅಲ್ಲಿ ಆ್ಯಕ್ಚುಲಿ ಲೇಟ್ ಆಗಿದೆ, ಅಲ್ಲಿ ಸೂರ್ಯ ಎಲ್ಲ ಇದಾದರೆ ಇದೆ. ಸೊ ಅವ್ರು ಬಂದು ಹೇಳಿದರು, ಎಷ್ಟು ಚೆಂದ ಕಾಣ್ತೀರಿ ಮಾರ್ರೆ ಫ್ರೇಮ್ನಲ್ಲಿ, ಚೆನ್ನಾಗಿ ಮಾಡಿ, ನರ್ವಸ್ ಮಾಡಬೇಡಿ ಆಯಿತು ಅಂತ ಧೈರ್ಯ ಕೊಟ್ಟರು. ಅದೇ ಧೈರ್ಯ. ನಾವು ಎಷ್ಟೋ ಜನರಿಗೆ ಬೈಗಳೆಲ್ಲ ತಿಂದೇವೆ, ಹಾಗೆ ಏನಿಲ್ಲ. ಕಲಾವಿದರನ್ನು ನರ್ವಸ್ ಮಾಡೋದಿಲ್ಲ, ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಅದೊಂದು ಅವ್ರದ್ದು ಹಾಗೇ ಇದ್ದಾರೆ, ಮುಂಚೆ ಹೇಗೆ ಇದ್ದಾರೆ ಹಾಗೇ ಇದ್ದಾರೆ. ಅದೊಂದು ಕಂಫರ್ಟ್ ಫೀಲ್ ಮಾಡೋದು ಅಂತಿದ್ದಾರೆ. ಹಾಗೆ ಆತ್ಮೀಯತೆಯಿಂದ ಮಾತಾಡ್ತಾರೆ, ಅದು ಖುಷಿ ಆಗ್ತದೆ ನಮಗೆ. ಹೊರಗಡೆ ಈಗ ಒಂದು ಸಿನಿಮಾ ನೋಡಲಿಕ್ಕೆ ಹೋಗುವಾಗ ಒಂದು ವೀಕ್ಷಕನಾಗಿ ಮೊದಲ ದಿನ ಸಿನಿಮಾ ನೋಡಿದ್ರಿ, ಹೇಗಿತ್ತು ಅನುಭವ? ಯಾವ ಥಿಯೇಟ್ರ್ನಲ್ಲಿ ನೋಡಿದ್ರಿ ಕನ್ನಡ ವರ್ಷನ್? ಮೊದಲನೇ ದಿನ ನೋಡಿದ್ದು ಯಾವಾಗ ಅಂದರೆ, ನಾನು ಫಿಲ್ಮ್ಗೆ ಹೋಗಲಿಲ್ಲ. ಸಾಧಾರಣ ಒಂದು 10 ದಿವಸ ಆದ ನಂತರವೇ ಹೋದದ್ದು ನಾನು. 10 ದಿವಸ ಬೇರೆ ಕಾರಣಾಂತರಗಳಿಂದ. ಸೊ 10 ದಿವಸ ಆಗುವಾಗ ನನ್ನ ಒಂದು ಮಣಿಪಾಲದ ಒಬ್ಬರು ಯೂಟ್ಯೂಬ್ ಚಾನೆಲ್ನವರು ನನ್ನದು ಇಂಟ್ರ್ವ್ಯೂ ಮಾಡಿದರು. ಇಂಟ್ರ್ವ್ಯೂ ಮಾಡಿ ಹೀಗೆ ಮಾತಾಡಿಕೊಂಡು ಹೋಗುವಾಗ ನಾನು ಆ ಇಂಟ್ರ್ವ್ಯೂಯಲ್ಲಿ ಹೇಳಿದ್ದೆ, ನಾನು ಇನ್ನೂ ನೋಡಬೇಕಷ್ಟೇ ಅಂತ ಹೇಳಿಕೊಟ್ಟು. ಸೊ ಅವರು ಇಂಟ್ರ್ವ್ಯೂ ಎಲ್ಲ ಮುಗಿದಾಯ ಕೂಡಲೇ ಅದಕ್ಕೆ ಇರು ತೂತು ಜರತ್ತ ಇನ್ನು ಫ್ಯಾಮಿಲಿಗೆ ಈತೆ ಟಿಕೆಟ್ ಇನ್ನೇ ಬುಕ್ ಮಾಡ್ಬೇಕು ಪೋಲೆ ಅಂತ ಹೇಳಿದರು. ಇನ್ನು ಪೊಡ್ಚಿ ಮರ್ರ ಅವು ಆಪುಜಿ ತೂಡೆ ಅಂತ ಟಿಕೆಟ್ ಬುಕ್ ಮಾಡಿದೆ. ಅದೇ ದಿವಸ ಅವರಿಗೆ ಅಲ್ಲ, ಇಂಟ್ರ್ವ್ಯೂ ಮಾಡುವವರು ಅವರಿಗೆ ಥಿಯೇಟ್ರ್ನವರೇ, ಅವರ ಖರ್ಚಲ್ಲಿ ಥಿಯೇಟ್ರೆಲ್ಲ ಪರಿಚಯ ಇದೆ. ಹೋದೆ. ಆಮೇಲೆ ನಾನು ಮತ್ತು ನನ್ನ ಮಿಸೆಸ್ ಹೋದೆವು. ನನ್ನ ಮಕ್ಕಳು ಸುರಿಗೆ ನೋಡಿ ಬಂದಿದ್ದಾರೆ, ಸುರಿಗೆ ಹೋಗಿ ನೋಡಿ ಬಂದಿದ್ದಾರೆ. ನಾನು ಮತ್ತು ಮಿಸೆಸ್ ಹೋಗಿ ಒಟ್ಟಿಗೆ ನೋಡಿದೆವು. ಆನಂತರ ಮಣಿಪಾಲದಲ್ಲಿ ನಮ್ಮ MLA ರಘುಪತಿ ಭಟ್ರವರು ಈ ಕೇದಾರೋತ್ಪನ್ನದ ಬಗ್ಗೆ ಮಕ್ಕಳಿಗೆಲ್ಲ ದಿವಸ ಈ ನೇಜಿ ನಡ್ತು ಅವರಿಗೆಲ್ಲ ಬಂದು ನೀವು ಕಾಂತಾರ ಫ್ರೀ ನೋಡಿ ಅಂತ ಕರೆದ್ರು. ಅಲ್ಲಿ ನಮ್ಮನ್ನು ಕೂಡ ಕರೆದು, ತುಂಬ ನಮ್ಮ ಬೇರೆ ಎಲ್ಲ ಕಲಾವಿದರನ್ನೆಲ್ಲ ಕರೆದು, ಸ್ಥಳೀಯ ಕಲಾವಿದರನ್ನು ಕರೆದು ಸನ್ಮಾನ ಮಾಡಿ, ಫಲ ಪುಷ್ಪ ಎಲ್ಲ ಕೊಟ್ಟು ಗೌರವ ಮಾಡಿ ಸಿನಿಮಾ ನೋಡಿ ಅಂತ 2 ಸರಿ ಸಿನಿಮಾ ಅದು ನೋಡಿದೆ ಅಷ್ಟೇ. ಈಗ ಭಾಸ್ಕರ್ ನನಗೆ ಹೊರಗಿಂದ ಪ್ರತಿಕ್ರಿಯೆಗಳು ಯಾವ ಥರ ಬರ್ತಾ ಇದೆ ಸಿನಿಮಾ ನೋಡಿದ ಮೇಲೆ? ಅಯ್ಯೋ ತುಂಬ 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 ಚೆನ್ನಾಗಿ, ತುಂಬ ಎಲ್ಲರೂ ಹೇಳೋದು ಇಡೀ ಫಿಲ್ಮಿನ ಬಗ್ಗೆ ಒಂದು ಟೋಟಲಿ ಹೇಳುವುದಾದರೆ, ನಮ್ಮ ಒಂದು ನಂಬಿಕೆಗಳನ್ನು, ಆಚಾರ ವಿಚಾರಗಳನ್ನು ಒಂದು ಜಗತ್ತಿಗೆ ತಿಳಿಸಿದ ಅಂತಹ ಒಂದು ಸಿನಿಮಾ. ಅದರ ಬಗ್ಗೆ ಯಾರಿಗೆ ಬೇಡ ಅದು ಹೌದಾ? ಈಗ ನನ್ನ ಮನೆಯಲ್ಲಿ ಸಹ ದೇವರಿದೆ, ನನ್ನ ಹೆಂಡತಿ ಮನೆಯಲ್ಲಿ ಸಹ ದೇವರಿದೆ. ಒಂದು ನಮಗೆಲ್ಲ ಒಂದು ಹೆಮ್ಮೆ, ನಮಗೆಲ್ಲ ಹೆಮ್ಮೆ. ಮತ್ತು ಒಂದು ವಿಷಯ ಅಂತ ಹೇಳಿದರೆ, ನಾನು ಕೊರೋನಾದ ಸಮಯದಲ್ಲಿ ನಂದು ಬೇರೆ ಒಂದು ಚಿಕ್ಕ ಬಿಸ್ನೆಸ್ ಇತ್ತು. ಅದು ತುಂಬ ನನಗೆಲ್ಲ ಲಾಸ್ ಆಯಿತು. ನಾನು ತುಂಬ ಕಷ್ಟದಲ್ಲಿದ್ದೆ ಆಗ. ಸೊ ನಾನು ಮತ್ತು ನನ್ನ ಹೆಂಡತಿ ಡಿಸೈಡ್ ಮಾಡಿದೆವು, ಏನಾದರೂ ಒಂದು ವ್ಯಾಪಾರ ಮಾಡುವ, ಒಂದು ಹೋಟೆಲ್ ಅಂಗಡಿ ಇಡುವ, ಅಥವಾ ನಾನು ಬೆಂಗಳೂರಿಗೆ ಹೋಗ್ತೇನೆ, ಅಲ್ಲಿ ನನಗೆಲ್ಲ ಪರಿಚಯದಲ್ಲಿ ಏನಾದರೂ ಒಂದು ಸಿಕ್ಬೋದು. ಇಲ್ಲೇ ನಾನು ಊರಲ್ಲಿ ಇದ್ದುಕೊಂಡು ಒಂದು 60-62 ಫಿಲ್ಮ್ ಮಾಡಿದ್ದೇನೆ ನಾನು. ಬೆಂಗಳೂರಿಗೆ ಹೋಗಿ ಸಿಗದೇ ಇರ್ತದೆ. ಹಾಗೆ ಆವಾಗ ಅವರ ಮನೆಯಲ್ಲಿ ದೈವದ ಇದಿತ್ತು. ನಾನು ಇದು ಇಷ್ಟ ಯಾರಿಗೆ ಹೇಳಲಿಲ್ಲ. ದೈವದ ಇದಿತ್ತು, ಪಂಜುರ್ಲಿಯ ದರ್ಶನ ಇತ್ತು, ಅಲ್ಲಿ ಕೇಳುವ ಅಂತ ಹೇಳಿದರು. ಆಯ್ತು ಅಂತ ಹೇಳಿಕೊಂಡು ಅಲ್ಲಿ ಕೇಳಿದರು. ಅದಾಗ ಪಂಜುರ್ಲಿ ಹೇಳಿತು,
ನಾನು ಒಡೇಗಲ ದೊಡ್ಡ ಗಿಡ್ಡು ಪಾಡ್ರೆ ಪೋಪಿನ ಬಡ್ಜಿ ಖರ್ಚು ಮಲ್ಪುನು ಬಡ್ಚಿ ಇತ್ತೆ ಇರು ಪೆಜ್ಜೊಂದುಲ್ಲ ಅರ್ಥಲಿ ಅವೇನೇ ಮುಂದರ್ಸುವನು ಅಂತ ಹೇಳಿದರು. ನನಗೆ ಯಾವುದಂತ ಒಮ್ಮೆ ಗೊತ್ತಾಯಿಲ್ಲ. ಕಡೆಗೆ ಗೊತ್ತಾಯ್ತು ನನಗೆ. ಈಗ ಪೆಜ್ಜಿನ ನಾನು ಒಂದು ಫಿಲ್ಮಿಗೆ ಹೋಗಿದೆ, ಏನೋ ಸಂಭಾವನೆ ಕೊಡ್ತಾರೆ, ಅದನ್ನು ಕೊಡ್ತಾರೆ, ಮುಂಚಿನಿಗಿಂತ ಜಾಸ್ತಿ ಕೊಡ್ತಾರೆ, ಅದನ್ನೇ ಹೆಕ್ಕು ಅಂತ ಹೇಳಿದರು. ನನಗೆ ಬೇಕಾದದ್ದು 10 ಸಾದಿ ಹೆಂಡತಿ ವರ್ಷ ಅದೆಲ್ಲ ಬಿಟ್ಟು ಬಿಡಿ ಮಾರ ವ್ಯಾಪಾರ ಮಾಡಿ ಅಂತೆ. ನನಗೆ ಒಂದು ಅಂಜಲಿಗಳು ಅದೇ ಇದಕ್ಕೆ ಹೇಳಿಕೊಂಡು ನಾನು ನನ್ನ ಎಲ್ಲ ಬಿಸ್ನೆಸ್ಸನ್ನು ಬಿಟ್ಟು ಇದು ಮಾಡಿ ನಿರ್ಧಾರಕ್ಕೆ ಬಂದು ನಾನು ಬೆಂಗಳೂರಿಗೆ ಹೋಗಿದ್ದೆ. ಪುನಃ ಬೆಂಗಳೂರಿಗೆ ಹೋಗಿ ಅಲ್ಲಿಯೇ ರೂಮ್ ಎಲ್ಲ ಮಾಡಿಕೊಂಡು ಇದು ಮಾಡಿ ಕೆಲವು ಫಿಲ್ಮ್ ಎಲ್ಲ ಕಾಂತಾರ ಆಗುವಾಗ ಒಂದು 6 ಫಿಲ್ಮಲ್ಲಿ ಮಾಡಿದೆ ನಾನು. ಆವಾಗ ಯಾವತ್ತೂ ಅಲ್ಲಿ ಕಾಲ್ ಬಂತು, ಎಲ್ಲಿ ಕಾಲ್ ಬಂದಾಗ ನನಗೆ ಫಿಲ್ಮು ನೋಡಿದ ನಂತರ ಗೊತ್ತಾಯಿತು, ಓಹ್ ಇದು ಪಂಜುರ್ಲಿ ಒಂದು ಮಾತು ಹೇಳಿದೆ, ಫಿಲ್ಮಿನಲ್ಲಿ ಒಂದು ಪಂಜುರ್ಲಿಯ ಬಗ್ಗೆ ಕತೆ ಇದೆ. ನಾನು ಪಂಜುರ್ಲಿ ಕಳಿಸಿ ಆಗಿದೆ. ಇಲ್ಲಿದ್ದರೆ ನೋಡಿ ಎಲ್ಲ ಶೂಟಿಂಗ್ ಆಗಿ ಮುಗಿದು ಹೋಗುವಾಗ ನನಗೆ ಅವಕಾಶ ಬರಬೇಕಂತ ಎಷ್ಟು ನಾನು ಆಸೆ ಬಿಟ್ಟಾಗ ಎಷ್ಟು ಖುಷಿಯಾಗಿರಬೇಕು. ಕಾಂತಾರದಿಂದ ಭಾಸ್ಕರನ ಲೈಫಿನಲ್ಲಿ ಈಗ ನಟನಾ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕಾಂತಾರ ನೋಡಿ ಎಷ್ಟು ಹೊಸ ಅವಕಾಶಗಳು ಬಂದಿದೆ? ಕಾಂತಾರ ಮುಗಿದ ನಂತರ ನಾನು 1 2 3 4 5 ಫಿಲ್ಮಲ್ಲಿ ಮಾಡಿದೆ. ನಾನು 5 ಫಿಲ್ಮಲ್ಲಿ ಮಾಡಿದೆ. ಯಾಕಂದರೆ ಅದು ಬೆನ್ನಿಗೆ ಒಂದೇ ದಿವಸ ನಾನು 2 ಫಿಲ್ಮ್ ಮಾಡಿದ್ದುಂಟು. ಅದಂದರೆ ಬೈ ಚಾನ್ಸ್ ಮಿಸ್ಟೇಕ್ ನಾನು ಡೇಟ್ ಕೊಟ್ಟಿಬಿಟ್ಟೆ. ಅಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಅದು ಒಂದಂದರೆ ಮಡಿಕೇರಿಯಲ್ಲೇ ಆದ್ದರಿಂದ ಅದು ಆಯಿತು. ಮತ್ತು ಡೈರೆಕ್ಟರ್ನವರು ಅವರವರೇ ಅಡ್ಜಸ್ಟ್ ಮಾಡಿಕೊಂಡ್ರು. ಪೆಪೆ ಅಂತ ಹೇಳಿಕೊಂಡು ವಿನಯರಾಜ್ ಕುಮಾರ್ ಅವರ ಫಿಲ್ಮ್. ಹೌದು. ಮತ್ತು ಒಂದು ಪಿಂಗಾರ ಅಂತ ಒಂದು ಫಿಲ್ಮ್ ಬಂದಿತ್ತು, ಪ್ರೀತಮ್ ಶೆಟ್ಟಿ ಅವರ ಎಲ್ಲ ಫಿಲ್ಮಲ್ಲಿ ನನಗೆ ಕರೀತಾರೆ. ಈಗ ರಿಷಬ್ ಸರ್ ಆಗಿ ಅವರು ಕೂಡ ಎಲ್ಲ ಕರೀತಾರೆ. ಪಿಂಗಾರದಲ್ಲಿ ಕೂಡ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದರು. ಅವರೊಂದು ಫಿಲ್ಮ್ ಮಾಡಿದರು ವದನ ಅಂತ ಹೇಳಿಕೊಂಡು, ಅದರಲ್ಲಿ ನಾನು ಮಾಡಿದೆ. ಮಡಿಕೇರಿಯಲ್ಲಿ ಮಾಡೋದು, ಆಮೇಲೆ ನಮ್ಮ ಸಕಲೇಶ್ಪುರಕ್ಕೆ ಓಡೋದು, ಹಾಗೆಲ್ಲ ಇತ್ತು. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಂದು ಬ್ಯುಸಿಯಾಗಿದ್ದೆ. ಈಗ ಇನ್ನು 2 ಫಿಲ್ಮು ಬಾಕಿ ಇದೆ. ಫಸ್ಟ್ ಶೆಡ್ಯೂಲ್ ಆಗಿದೆ. 3 ಫಿಲ್ಮ್ ಬಾಕಿ ಇದೆ. ಎಲ್ಲದೂ ಫಸ್ಟ್ ಶೆಡ್ಯೂಲ್ ಆಗಿದೆ. ಇನ್ನು ಸೆಕೆಂಡ್ ಶೆಡ್ಯೂಲ್ ಯಾವಾಗ ಕೊಡ್ತಾರೆ ಅಂತ ನೋಡಬೇಕು. ವಿಶೇಷವಾಗಿ ಈಗ ನಿಮ್ಮೊಂದು 3 ದಿನದ ಶೂಟಿಂಗ್ ಅಂತ ಹೇಳಿದ್ರಿ. ಬಹುಶಃ ಒಂದು ಆಸೆ ಇರುತ್ತೆ, ಅಂದರೆ ಕಲಾವಿದರಿಗೆ ನಾವು ಶೂಟಿಂಗ್ ಮಾಡಿದಷ್ಟು ಸಿನಿಮಾದಲ್ಲಿ ಇರ್ತದ, ಕಟ್ಟಾಗ್ತದ, ಆ ಒಂದು ನಂಬಿಕೆ ಕೂಡ ಇರ್ತದೆ, ಒಂದು ಸಣ್ಣ ಭಯ. ಈಗ ಮೊದಲ ದಿನ ದೊಡ್ಡ ಪರದೆಯಲ್ಲಿ ನಿಮ್ಮನ್ನು ನೋಡಿದಾಗ ನಿಮಗೆ ಆದಂಥ ಅನುಭವ ಹೇಳಿ. ಅಂದರೆ ಅವರ ಮೇಲೆ ಆವೇಶ ಆಗುವಂಥದ್ದು, ಆ ಸಂದರ್ಭದಲ್ಲಿ ಇಡೀ ಥಿಯೇಟ್ರಿಗೆ ಸೇರಿ ಒಂದ್ಸಲ ಬೆಚ್ಚಿ ಬೀಳುವ ಥರ ಮಾಡಿತ್ತು ಅಂತ ತಮಗೆ ಆದ ಅನುಭವ ಹೇಳಿ ಸರ್. ಅದೇ ನನಗೆ ಆ ಅವಕಾಶ ಸಿಕ್ಕಿತು. ಅವಕಾಶ ಇಲ್ಲ ಅಂತ ಇದ್ದಾಗ ಸಿಕ್ಕಿತ್ತು, ಅದೊಂದು ಖುಷಿ. ಆದರೆ ಕೆಲವರು ಫಿಲ್ಮು ನೋಡಿದವರು ಫಸ್ಟಿಗೆ ನೀನೇ ಬರ್ತಾ ಅಂತ ಹೇಳುವಾಗ ಪುನಃ ನನಗೆ ಅದೊಂದು ಖುಷಿ. ಅರೆ ಫಸ್ಟಿಗೆ ನಾನು ಬರ್ತೇನೆ, ನೀನು ಬರ್ತೀರಿ ಬರೀ ಸುರಿಗೆ ಅಂದರೆ ತುಂಬ ಖುಷಿಯಾಯಿತು. ಮತ್ತು ಪಬ್ಲಿಕ್ ರೆಸ್ಪಾನ್ಸ್ ಕೂಡ ನನಗೆ ಒಳ್ಳೆ ಇತ್ತು. ಕೆಲವರು ಅಲ್ಲಿ ಥಿಯೇಟರ್ನಿಂದಲೇ ನನಗೆ ಮೆಸೇಜ್ ಮಾಡಿದ್ದಾರೆ. ನನ್ನ ಕಸಿನ್ ಬ್ರದರು ಜಯಕುಮಾರ್ ಅವರು ಇದ್ದಾರೆ, ಅವರು ಬ್ಯಾರಿನ್ನಲ್ಲಿರೋದು. ಅವರ ಮಗಳು ಅವರೆಲ್ಲ ಫಿಲ್ಮ್ ಮಾಡಿ ಅದನ್ನು ಥಿಯೇಟರ್ನಲ್ಲಿ ಫೋಟೋ ತೆಗೆದು ನನಗೆ ಕಳಿಸಿದ್ದಾರೆ. ಅದನ್ನು ನಾನು ಸ್ಟೇಟಸಲ್ಲೆಲ್ಲ ಹಾಕಿದ್ದೆ, ಅಲ್ಲಿಂದಲೇ ಕಳಿಸಿದ್ದಾರೆ. ನೀವು ಇರೋದು ಪ್ರೌಡ್ ಅಂತ ಹೇಳಿಕೊಂಡು ಮೆಸೇಜ್ ಮಾಡಿದ್ದಾರೆ. ನಮ್ಮ ನೆರೆಕೊರೆಯವರೆಲ್ಲ ನಾನು ನೆರೆಕೊರೆಯವರೊಟ್ಟಿಗೆ ಜಾಸ್ತಿ ಯಾರು ಮಿಂಗಲಾಗೋದಿಲ್ಲ. ನನ್ನ ಕೆಲಸ ನಾನು ತುಂಬ ಜನ ನೀನು ನಮ್ಮ ಕೆರೆಯಲ್ಲಿ ಇದ್ದೀಯೆ ಅಂತ ನಮಗೆ ಒಂದು ಹೆಮ್ಮೆ ಮಾರೆ, ನೀನು ಇಷ್ಟು ಎಲ್ಲ ಫಿಲ್ಮ್ ಮಾಡಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಹಾಗೆ ಸಹ ಹೇಳ್ತಾರೆ. ನಾನು ಪ್ರಚಾರ ಮಾಡ್ತಾ ಎಲ್ಲ ಹೋಗಲಿಲ್ಲ. ಹಾಗೆ ಕಾಂತಾರದಿಂದಾಗಿ ಸಾಧಾರಣ ತುಂಬ ನಮಗೆ ನಮ್ಮ ಕೀರ್ತಿ ಹೆಚ್ಚಿದೆ, ನಮ್ಮ ವ್ಯಾಲ್ಯೂಯೇಷನ್ ಗೊತ್ತಾಗಿದೆ ಎಲ್ರಿಗೆ ಸಹ. ಈಗ ತುಳುನಾಡಿನ ಕಲಾವಿದರಿಗೆ ಒಂದು ಆಸೆ ಇರುತ್ತೆ, ನಾವು ಮಾಡಿದಂಥ ಸಿನಿಮಾ ನಮ್ಮ ಊರಿನ ಭಾಷೆಯಲ್ಲಿ ಬರಬೇಕು ಅಂತ. ಡಿಸೆಂಬರ್ 2ನೇ ತಾರೀಕು ತುಳು ಭಾಷೆಯಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಬಹುಶಃ ನೀವು ಸಾಕಷ್ಟು ಸಿನಿಮಾಗಳು ಮಾಡಿದ್ರು, ಇದು ಮೊದಲ ಸಿನಿಮಾ ಅಂತ ನನಗೆ ಅನಿಸುತ್ತೆ ತುಳುವಲ್ಲಿ ಡಬ್ಬಾಗಿ ಬರ್ತಾ ಇರುವಂಥದ್ದು. ಹೇಗೆ ಅನ್ನಿಸ್ತಾ ಇದೆ ತುಳು ಭಾಷೆಯಲ್ಲಿ ಬರ್ತಾ ಇರೋದ್ರಿಂದ? ಅಂದರೆ ಇದು ದೇವರು ನಮ್ಮ ಈ ನಂಬಿಕೆ ಇಲ್ಲಿದೆಲ್ಲ ಹೆಚ್ಚಾಗಿ ಕರಾವಳಿಯಲ್ಲಿರೋದು. ಕುಂದಾಪುರ ಕಡೆ ಸಹ, ಆ ಕಡೆ ಕನ್ನಡ ಹೆಚ್ಚಾಗಿ ಈ ಕಡೆ ಸಹ ಎಲ್ಲ ನಾವು ಮಾಡಿಕೊಂಡು ಬಂದಂತಹ ಒಂದು ಪರಂಪರೆ, ಒಂದು ಪದ್ಧತಿಗಳು. ಯಾಕಂದರೆ ನಾನು ಲಾಸ್ಟ್ ಟೈಮು ನನಗೆ ಇಲ್ಲಿ ಮಂಗಳೂರಲ್ಲಿ ಒಂದು ಶೂಟಿಂಗ್ ಇತ್ತು. ಆವಾಗ ನಮ್ಮ ಹೆಂಡತಿ ಮನೆಯಲ್ಲಿ ಕೋಲ. ನನಗೆ ಶೂಟಿಂಗ್ ಮುಗಿಸಿ ಕೋಲಕ್ಕೆ ಬರಬೇಕು, ಅಂದರೆ ಅನಿವಾರ್ಯವಾಗಿ ಹೋಗಬೇಕಾದ್ರೆ ಅಲ್ಲಿ ಶೂಟಿಂಗ್ ಮುಗಿಸಿ ಅದೇ ಡೈರೆಕ್ಟ್ರು ಶಿವು ಅಂತೇಳಿಕೊಂಡವರು, ನಮ್ಮ ಇಲ್ಲಿ ಸರಳಿ ಬೆಟ್ಟನವರು, ಅವರು ಕಾರಿಂದ ನನಗೆ ಹೊತ್ತಾಯ್ತು ಅಂತ ಹೇಳಿಕೊಂಡು ಲೇಟ್ ಆಯಿತು. ಕಾರಿಂದ ಅವರೇ ನನ್ನೊಟ್ಟಿಗೆ ಬಂದು ಅಲ್ಲಿವರೆಗೆ ಬಿಟ್ಟರು, ಎಲ್ಲಿಗೆ ಕಡಪಾಡಿಯಲ್ಲಿ ಅದು ಕೋಲ. ಅಲ್ಲಿಂದ ನಾವು ಮಂಗಳೂರಿಂದ ಕಡಪಾಡಿಗೆ ಬರುವಾಗ ನಾನು ಸಾಧಾರಣ ರಾತ್ರಿ ಒಂದು 7-8 ಜಾಗದಲ್ಲಿ ಕೋಲ ನೋಡಿದೆ ನಾನು. ಕೋಲ ಒಂದೇ ಬೇರೆ ಸ್ವಲ್ಪ ದೂರ ಬೇರೆ ಊರಲ್ಲಿ ಎಲ್ಲ ಕೋಲ ಸೌಂಡ್ಗೆ ಆಗ್ತಾಯಿತ್ತು. ಅಷ್ಟೇ ಕಡಪಾಡಿ ಎಲ್ಲಿ ನೋಡಿದ್ರೆ ಕೋಲದ ಸೀಸನ್. ಹಾಗೆ ಅದು ಸೀಸನ್ನೇ ಕೋಲದಾಗ. ಹಾಗೆ ಎಲ್ಲಿ ಅದು ಎಷ್ಟು ಒಂದು ನಂಬಿಕೆಯಿಂದ ಅದನ್ನು ಒಂದು ಜನರು ನಂಬಿಕೆಯಿಂದ ಮಾಡ್ತಾರೆ, ಎಷ್ಟು ಇಷ್ಟಪಡ್ತಾರೆ.
ಕೋಲ ಗೀಲ ಅಂತ ಹೋಗುದು ಒಂದು ಆ ಸೌಂಡ್ ಕೇಳುವಾಗ ಇದರದ್ದು ವಾದ್ಯದ ಸೌಂಡ್ ಆಗಲಿ ಆ ಗಗ್ಗರದ ಸೌಂಡ್ ಆಗಲಿ ಅದೆಲ್ಲ ಒಂದು ನಮಗೆ ಭಕ್ತಿ ರೋಮಾಂಚನ ಹೋಗ್ತದೆ ಭಕ್ತಿಪೂರ್ವಕವಾಗಿ. ಖಾಲಿ ಇದರಲ್ಲಿ ಒಂದು ಗಗ್ಗರದ ಸೌಂಡು ಬರಗಲೇ ಅದರಲ್ಲಿ ಎಷ್ಟು ಅರ್ಥ ಇದೆ ನೋಡಿ, ಎಷ್ಟು ಅರ್ಥ. ಹಾಗೆ ಈಗ ಕನ್ನಡ ಭಾಷೆಯ ಸಿನಿಮಾದಲ್ಲಿ ತಮ್ಮ ಡೈಲಾಗ್ ಇದೆ, ಅದನ್ನು ತುಳುವಿನಲ್ಲಿ ತಾವೇ ಡಬ್ ಮಾಡಿದ್ದೀರಾ ಅಥವಾ ಬೇರೆ ಯಾರಾದರೂ ವಾಯ್ಸ್ ಕೊಟ್ಟಿದ್ದಲ್ಲ? ನಾನು ಯಾರಾದರೂ ಕರಿಬೋದು ಅಂತ ಅನ್ಸ್ಕೊಂಡೆ. ಇಷ್ಟವರೆಗೆ ನಾನು ಯಾರು ಕರೀಲಿಲ್ಲ. ಅವರು ಸಹ ಅನ್ಸ್ಕೊಂಡಿರ್ಬೋದು, ಪಾಪ ಅವರು ಅಲ್ಲಿಂದ ಇಲ್ಲಿ ಬಂದು ಮಾಡಬೇಕಲ್ಲ, ಹಾಗೆ ಸಹ ಅನ್ಸ್ಕೊಂಡಿರ್ಬೋದು. ಮತ್ತು ಇಲ್ಲದ್ರೆ ಹೀಗೆ ತುಂಬ ಆಗಿದೆ. ನಾನು ಬೇರೆ ಫಿಲ್ಮಲ್ಲಿ ಮಾಡಿಸಿದೆ, 2 ಸಣ್ಣ ಡೈಲಾಗ್ ಇದ್ದರೆ ಮಾಡಿಸ್ತಾರೆ, ಬೇರೆ ಮಾಡಿರ್ಬೋದು. ನಮ್ಮ ಮಂಗಳೂರಿನಲ್ಲಿ ಒಳ್ಳೊಳ್ಳೆ ಕಂಠದಾನ ಕಲಾವಿದರು ಕೂಡ ಇದ್ದಾರೆ, ಯಾರಾದರೂ ಒಬ್ಬರು ಕೊಡಿಸಿ ಮಾಡಿಸಿರ್ಬೋದು ಅಂತ ಅನಿಸಿಕೆ. ಮಾಡಿಸಿಲ್ಲ, ಕರೀತಾರೆ ಅಂತ ಹೇಳಿದ್ರೆ ಹೋಗಿ ಮಾಡಿ ಬರ್ತೇನೆ, ಖಂಡಿತ ಮಾಡಿ ಬರ್ತೇನೆ. ಕಾಂತಾರ ಒಂದು ಬಹಳ ಯಶಸ್ಸು, ಹೆಸರು, ಹೊರಗಡೆ ತುಂಬ ಗೌರವ ತಂದುಕೊಟ್ಟಂಥ ಸಿನಿಮಾ. ಕೊನೆಯದಾಗಿ ಈ ಸಿನಿಮಾವನ್ನು ಒಪ್ಪಿ ಭಾಳ ಪ್ರೀತಿ ಕೊಟ್ಟಂಥ ವೀಕ್ಷಕರಿಗೆ ಇಡೀ ಜಗತ್ತಿನಾದ್ಯಂತ ಕಾಂತಾರ ಅತ್ಯದ್ಭುತ ರೆಸ್ಪಾನ್ಸ್ ಪಡೆದಿದೆ. 400 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಿಡುಗಡೆಯಾದಂಥ ಪ್ರತಿ ಭಾಷೆಯಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಕೊನೆಯದಾಗಿ ಒಬ್ಬ ಕಲಾವಿದನಾಗಿ 60-50ಕ್ಕಿಂತ ಅಧಿಕ ಸಿನಿಮಾ ಮಾಡಿದ್ದೀರಿ ಅಂತ ಹೇಳಿದರೆ ವೀಕ್ಷಕ ಪ್ರಭುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಇನ್ನು ಮುಂದೆಯೂ ಕೂಡ ಕಾಂತಾರ ಚಿತ್ರ ಅಂತಲ್ಲ, ಪ್ರತಿಯೊಂದು ಒಂದು ಒಳ್ಳೆಯ ಚಿತ್ರಕ್ಕೆ ನೀವು ಖಂಡಿತ ಸಪೋರ್ಟ್ ಕೊಡಿ. ನಮ್ಮ ತುಳು ಚಿತ್ರರಂಗಕ್ಕೂ ಹೇಗೆ ಈಗ ಸಪೋರ್ಟ್, ತುಳು ಚಿತ್ರರಂಗ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ತುಳು ಚಿತ್ರರಂಗ ಇನ್ನೂ ಬೆಳಿಬೇಕು. ಹಾಗೆ ಕನ್ನಡ ಚಿತ್ರರಂಗ ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನಿರ್ದೇಶಕರಿಗೂ ಹಾಗೂ ಚಿತ್ರಗಳಿಗೆ ಸಪೋರ್ಟು, ಥಿಯೇಟರ್ಗೆ ಬಂದು ನೋಡೋದಕ್ಕೆ ಸಪೋರ್ಟ್ ಮಾಡಿ. ಅವರು ಏನೋ ಪಾಪ ಕಷ್ಟಪಟ್ಟು ಏನೋ ಒಂದು ಎಲ್ಲರೂ ಆಗಬೇಕಂತ ಮಾಡೋದು. ಕೆಲವರು ಹಿಟ್ಟಾಗ್ತದೆ, ಕೆಲವರು ಇದಾಗ್ತದೆ. ಆದರೆ ಎಲ್ಲರೂ ನೋಡಿ ಏನು ತಪ್ಪಿದೆ ಹೇಳಿ, ಹಾಗೆಲ್ಲ ನಾವು ಒಬ್ಬರೊಬ್ಬರು ಹೇಳಿಕೊಂಡು ಸರಿಪಡಿಸಿಕೊಂಡು ಅದನ್ನು ನಾವು ಈ ಎಲ್ಲ ಚಿತ್ರರಂಗವನ್ನು ಮೇಲೆ ತರೋಣ ಅಂತ ಚಿತ್ರಪ್ರೇಮಿಗಳಿಗೆ ಈ ಮೂಲಕ ಹೇಳಿಕೊಳ್ತೇನೆ. ನಿಮ್ಮ ಟೈಮಿಗೆ ಧನ್ಯವಾದಗಳು ಸರ್. ನಿಮ್ಮ ಸಿನಿ ಜೀವನಕ್ಕೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೂರಜ್ ಅವರೇ, ನಿಮಗೂ ಧನ್ಯವಾದಗಳು.